ದೇಶಾದ್ಯಂತ ಕಳೆದ ಉಪಚುನಾವಣೆಯಲ್ಲಿ ಬಿಜೆಪಿಗೆ ಆಗಿರುವ ಸೋಲಿನ ಬಳಿಕ ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಇಳಿಕೆ ಮಾಡಿದ್ದಾರೆ ಎಂದು ಶಾಸಕ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆಯಾದರೂ ಏರಿಕೆಯಾಗಿರುವ ಗೃಹೋಪಯೋಗಿ ದಿನಬಳಕೆಯ ವಸ್ತುಗಳ ಬೆಲೆ ಇಳಿಕೆಗೆ ಯಾವುದೇ ಕ್ರಮ ಸರ್ಕಾರ ಕೈಗೊಂಡಿಲ್ಲ. ಈ ಬಗ್ಗೆ ತಕ್ಷಣ ಸರ್ಕಾರ ಕ್ರಮ ಕೈಗೊಳ್ಳಬೇಕು. 70 ವರ್ಷಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ನಿಯಂತ್ರಣದಲ್ಲಿದ್ದ ಪೆಟ್ರೋಲ್ ಡೀಸೆಲ್ ಮೇಲೆ ಲೀಟರ್ ಒಂದಕ್ಕೆ ಬಿಜೆಪಿ ಅಧಿಕಾರ ಪಡೆದ ಬಳಿಕ ಬೆಲೆ ಏರಿಸಿ 100ರ ಗಡಿ ದಾಟಿಸಿರುವ ಸಾಧನೆಯನ್ನ ಬಿಜೆಪಿ 7 ವರ್ಷಗಳಲ್ಲಿ ಮಾಡಿದೆ. ಕಾರ್ಪೊರೇಟ್ ಸಂಸ್ಥೆಗಳ ಮೇಲಿನ ತೆರಿಗೆ ಕಡಿತಗೊಳಿಸಿ 1.5 ಲಕ್ಷ ಕೋಟಿ ರೂಪಾಯಿಗಳನ್ನ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗುವಂತೆ ಮಾಡಿರುವ ಬಿಜೆಪಿ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲೆ ತೆರಿಗೆ ಏರಿಕೆ ಮಾಡಿ ಜನರಿಗೆ ಹೊರೆಯಾಗುವಂತೆ ಮಾಡಿದೆ. ಬೆಲೆ ಏರಿಕೆಯ ನಿಯಂತ್ರಣ ನಮ್ಮ ಕೈಯಲ್ಲಿ ಇಲ್ಲ ಎಂದು ಕೇಂದ್ರ ವಿತ್ತ ಸಚಿವರೇ ಜನರನ್ನ ದಾರಿ ತಪ್ಪಿಸುವ ಹೇಳಿಕೆ ನೀಡಿದ್ರು. ಈಗ ಜನರ ಆಕ್ರೋಶಕ್ಕೆ ಹೆದರಿ ಕಡಿತಗೊಳಿಸಿದ್ದಾರೆ ಎಂದು ಯುಟಿ ಖಾದರ್ ತಿಳಿಸಿದ್ದಾರೆ. ಬಿಜೆಪಿ ಸರ್ಕಾರ ಪೆಟ್ರೋಲಿಯಂ ಬೆಲೆಯನ್ನು ಪೆಟ್ರೋಲ್ ಮತ್ತು ಡೀಸೆಲ್ ರೇಟನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ ಜನ ಆಕ್ರೋಶದ ದೊಣ್ಣೆಯಿಂದ ತಲೆಯನ್ನು ತಪ್ಪಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಒಂದು ಬೆಲೆ ಇಳಿಕೆಯನ್ನು ಸ್ವಲ್ಪ ಮಟ್ಟಿಗೆ ಮಾಡಿದರೂ ಇದು ಹೇಗಾಗಿದೆ ಅಂತ ಹೇಳಿದರೆ 70 ರೂಪಾಯಿಗೆ ತರಲಿಕ್ಕೆ ಭಾರತ ದೇಶಕ್ಕೆ 70 ವರ್ಷ ಬೇಕಾಯಿತು ಪೆಟ್ರೋಲ್ ಮತ್ತು ಡೀಸೆಲ್ಗೆ. ಆದರೆ ಇದನ್ನು 110 ರೂಪಾಯಿ ತರಲಿಕ್ಕೆ ಬಿಜೆಪಿಯವರಿಗೆ ಬರೀ 7 ವರ್ಷ ಸಾಕಾಯಿತು. ಮೊನ್ನೆ ನಡೆದಂಥ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಚುನಾವಣೆಯಲ್ಲಿ ಬಿಜೆಪಿಯವರು ಬಹುತೇಕ ಕಡೆ ಜನ ಸೋಲಿಸಿದ ಕಾರಣ ಜನರ ಆಕ್ರೋಶವನ್ನು ತಪ್ಪಿಸಲಿಕ್ಕೆ ಸ್ವಲ್ಪ ಮಟ್ಟ ಕಡಿಮೆ ಮಾಡಿದೆ. ಇದು ಯಾವುದನ್ನು ತೋರಿಸಂತ ಹೇಳಿದರೆ ಬಿಜೆಪಿಯ ಸೋಲು ಜನರ ಗೆಲುವು. ಇದರ ಹಿಂದೆ ಭಾಳಷ್ಟು ರಿಕ್ವೆಸ್ಟ್ ಮಾಡಿದ್ರು ಕೂಡ ನಮ್ಮ ಕೈಯಲ್ಲಿಲ್ಲ, ಪೆಟ್ರೋಲಿಯಂ ಸಂಸ್ಥೆ ಬೇರೆ, ನಾವು ಯಾರು ಹೇಳೋದಿದ್ದು? ಬಿಜೆಪಿ ಸಂಸದ ಕಾರ್ಯಕರ್ತ ಹೇಳೋದಲ್ಲ, ಈ ದೇಶದ ಆರ್ಥಿಕ ಸಚಿವರು ಹೇಳುವಂಥ ಮಾತು. ಜನ ಆಕ್ರೋಶ ವ್ಯಕ್ತಪಡಿಸಿದಾಗ ಹೇಗೆ ಬಂತು ಅಧಿಕಾರ? ಆದ ಕಾರಣ ಬಿಜೆಪಿಯ ಸೋಲು ಜನರ ಗೆಲುವು ಎಂಬ ಭಾಳ ಸ್ಪಷ್ಟವಾಗಿದೆ. ಬಹುಶಃ ಇವತ್ತು ಈ ಒಂದು ಏನು ಬೆಲೆ ಏರಿಕೆ ಇದೆಯಾ, ಇದು ಒಂದು ಯೋಜನೆ, ಒಂದು ಪ್ಲ್ಯಾನ್ ಮಾಡಿ ದೇಶದ ಎಲ್ಲ ಜನರಿಗೆ ಪ್ರಯೋಜನ ಆಗಬೇಕು, ಅದೇನಿಲ್ಲ. ಬರೇ ಜನರ ಆಕ್ರೋಶವನ್ನು ದಂಗೆ ಹೇಳೋದನ್ನು ತಪ್ಪಿಸಬೇಕು. ಇನ್ನು ಬಹುಶಃ ಮುಂದೆ ಬರುವಂಥ ಚುನಾವಣೆಯಲ್ಲಿ ನಮಗೆ ಸೋಲಾಗಬಾರ್ದು. ಈ ರೀತಿಯ ಒಂದು ರಾಜಕೀಯವಾದ ಒಂದು ಪ್ರಯತ್ನ ಅಲ್ಲದೆ ಇದು ಈ ದೇಶ ಜನಸಾಮಾನ್ಯರನ್ನು ಆಲೋಚನೆ ಇಟ್ಟುಕೊಂಡು ಮಾಡಿದಂಥ ಕಾರ್ಯಕ್ರಮ ಅಲ್ಲ. ಇವತ್ತು ಗೃಹ ಉಪಯೋಗವಾಗುವಂಥ ವಸ್ತುಗಳ ಮೇಲೆ ಕೂಡ ಕ್ರಮ ಕೈಗೊಳ್ಳಬೇಕಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಇನ್ನು ರಾಜ್ಯೋತ್ಸವ ಪ್ರಶಸ್ತಿಯ ಸಂದರ್ಭದಲ್ಲಿ ಕರಾವಳಿ ಯಕ್ಷಗಾನ ಹಾಗೂ ಭರತನಾಟ್ಯ ಕಲೆಯ ಸಾಧಕರನ್ನ ಪರಿಗಣಿಸದೇ ಇರುವುದು ಖೇದಕರ. ಕನ್ನಡ ಸಂಸ್ಕೃತಿಗಾಗಿ ಕೆಲಸ ಮಾಡುತ್ತಿರುವ ಸಂಸ್ಥೆಗಳಿಗೂ ಅನುದಾನ ನೀಡದೆ ಅವರನ್ನ ನಿರ್ಲಕ್ಷಿಸಲಾಗಿದೆ. ಕರಾವಳಿಯ ಭಾಗದವರೇ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದರೂ ಈ ರೀತಿಯ ಘಟನೆ ನಡೆದಿರುವುದು ವಿಪರ್ಯಾಸ ಎಂದು ಹೇಳಿದರು. ನಮ್ಮ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಕರ್ನಾಟಕದ ಸಂಸ್ಕೃತಿ ಮತ್ತು ಪರಂಪರೆಯ ಕಲೆಯಾಗಿರುವಂಥ ಮತ್ತು ದಕ್ಷಿಣ ಕನ್ನಡ ಮತ್ತು ಕರಾವಳಿ ಪ್ರದೇಶದ ಸಂಸ್ಕೃತಿ 2 ಕಣ್ಣುಗಳಾಗಿರುವಂಥ ಯಕ್ಷಗಾನ ಮತ್ತು ಭರತನಾಟ್ಯ ಇದನ್ನು ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಗಣನೆಗೆ ತೆಗೆದುಕೊಳ್ಳದಿರುವುದು ನಾವು ತೀವ್ರವಾಗಿ ಖಂಡಿಸ್ತೇವೆ ಜಿಲ್ಲೆಯವರಾಗಿ. ಬಹುಶಃ ಸಂಸ್ಕೃತಿ ಪರಂಪರೆ ಅಂತ ಮಾತಾಡಿ ಅಧಿಕಾರಕ್ಕೆ ಬಂದವರು ಸೀಟಲ್ಲಿ ಕೂತ್ಕೊಂಡಾಗ ಇದನ್ನೆಲ್ಲ ಇವರು ಮರ್ತಿರಬಹುದು. ಆದರೆ ಕರಾವಳಿ ಜನರು ಇದನ್ನು ಮರ್ತಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯವರೇ ನಮ್ಮ ಕನ್ನಡ ಮತ್ತು ಸಚಿವರಾಗಿ ಈ ಕಲೆಯನ್ನು ಮರೀತಾರೆ, ಅವಮಾನ ಮಾಡ್ತಾರೆ. ನಮ್ಮಲ್ಲಿ ಇರುವಂಥ ಹಿರಿಯರನ್ನು ಇವತ್ತು ಗಣನೆ ತೆಕ್ಕೋದಿಲ್ಲ ಎಂದು ಅತ್ಯಂತ ನೋವಿನ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಭಾಳಷ್ಟು ಜನ ಇವತ್ತು ನಮ್ಮ ಕಾಲದಲ್ಲಿ ಇವತ್ತಿದ್ದರು. ಅದೇ ಇವರು ನಿಮ್ಗೆ ಯಾರಿಗೆ ನೆನಪೇ ಬರಲಿಲ್ವಾ? ನಿಮ್ಮ ಇಷ್ಟೆಲ್ಲ ಕಮಿಟಿ ಸಮಿತಿ ಅಧಿಕಾರಿಗಳು ನಿಮಗೆ 100 ವರ್ಷ ಆದಂತಹ ಬಾಬುರಾಯ ನಿಮಗೆ ಕಾಣೋದಿಲ್ಲ, 72 ವರ್ಷದಿಂದ ಲೀಲಾವತಿ ಬೈಕಾಡಪತ್ತೆ ನಿಮಗೆ ಗೊತ್ತಾಗುವುದಿಲ್ಲ, ಇರೋಂಥ ಪ್ರಭಾಕರ್ ಜೋಶಿಯನ್ನು ಗೊತ್ತಾಗುವುದಿಲ್ಲ, ಸಾಹಿತ್ಯದ ಮೊಹಮ್ಮದ್ ಮತ್ತು ಎಂಥಕ್ಕೆ ಇಷ್ಟು ಸರ್ಕಾರಗಳು, ಇಷ್ಟು ಯೋಜನೆಗಳು, ಇಷ್ಟು ಮಂತ್ರಿಗಳು ಯಾಕಾಗಿತ್ತು ಕಮಿಟಿ ಮಾಡಿದ್ದೀರಿ?
ಇದೆಲ್ಲ ನಮ್ಮ ಜಿಲ್ಲೆಗೆ ಅವಮಾನ ಅಲ್ಲ, ಮತ್ತೇನಂತ ಹೇಳಬೇಕು. ಯಾವ ರೀತಿ ಜಿಲ್ಲೆಗೆ ನ್ಯಾಯ ಕೊಡ್ತಾ ಅದು ಗೊತ್ತಿಲ್ಲ, ಅದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಬಿಟ್ಟದ್ದು. ಅದೇ ಜನ ಇವತ್ತು ಜಿಲ್ಲೆ ಜನ ಆಕ್ರೋಶ ಆಗೋ ಮುಂಚೆ ಈ ಕಲಾಭಿಮಾನಿ ಆದಂಥ ಅವಮಾನವನ್ನು ಸರಿಪಡಿಸುವುದು ಸರ್ಕಾರದ ಜವಾಬ್ದಾರಿ, ಅದನ್ನು ಮಾಡಬೇಕಾಗ್ತದೆ. ಅದಲ್ಲದೆ ಭಾಳಷ್ಟು ನಮ್ಮ ಜಿಲ್ಲೆಯಲ್ಲಿ ಸಂಘ ಸಂಸ್ಥೆಗಳು ಈ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆ ಬಿಂಬಿಸುವಂಥ ಹಲವಾರು ಇವತ್ತು ನೃತ್ಯಾಲಯಗಳು, ಹಲವಾರು ಇವತ್ತು ಯಕ್ಷಗಾನ ಸಂಸ್ಥೆಗಳು, ಭರತನಾಟ್ಯ ಸಂಸ್ಥೆಗಳು ಅಥವಾ ನಮ್ಮ ಪಾರಂಪರಿಕ ನೃತ್ಯಾಲಯ ವಿದ್ವಾಂಸರು ಅವರ ಸಂಘ ಸಂಸ್ಥೆ ನಡೆಸ್ತಾಯಿದ್ರು. ಪ್ರತಿ ವರ್ಷ ಕಾರ್ಯಕ್ರಮ ಕೊಡ್ತಾಯಿದ್ರು. ಅದಕ್ಕೆ ನಾವು ವರ್ಷಕ್ಕೆ ಇಷ್ಟವರೆಗೆ ಅನುದಾನ ಬಿಡುಗಡೆ ಮಾಡ್ತಾಯಿದ್ದೆವು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮತ್ತು ಡಿ.ಕೆ. ಶಿವಕುಮಾರ್ ಸಂಸ್ಕೃತಿಯಾಗಿ ಸಚಿವರಾದ ಕಡೆಯಲ್ಲಿ ಅದು ಲಾಸ್ಟ್ ಅಲ್ಲದೆ ಅದರ ನಂತರ BJP ಸರ್ಕಾರ ಬಂದ ನಂತರ ಇಷ್ಟರವರೆಗೆ ಈ ಒಂದು ಸಂಘ ಸಂಸ್ಥೆಗಳಿಗೆ ನ್ಯಾಯ ಪೈಸೆ ಬಿಡುಗಡೆ ಮಾಡಲಿಲ್ಲ. ಇದು ಎಲ್ಲ ಮುಗಿಸ್ಬೇಕಾ? ಸಂಸ್ಕೃತಿ ಮತ್ತು ಪರಂಪರೆ ಇವರು ಅಧಿಕಾರ ಕೂತ್ಕೊಂಡ್ರೆ ಮುಗಿತಾ? ಅಲ್ಲ, ಆಟೋಮ್ಯಾಟಿಕ್ ಜನರಿಗೆ ಬಂದು ಬಿಡ್ತದ ಹುಟ್ಟಿದ ಮಕ್ಕಳಿಗೆ? ಅಥವಾ ಇಂಥವರು ಅದು ಕಲಿಸಬೇಕಾ ಮಕ್ಕಳಿಗೆ? ಸರ್ಕಾರದ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಿದ್ದರಾಮಯ್ಯ ವಿರುದ್ಧ ಪ್ರತಿಭಟನೆ ಮಾಡುತ್ತಿರುವ ಸಂಘಟನೆಗಳು ಅಂಬೇಡ್ಕರ್ ವಾದಿಗಳಲ್ಲ, ಅವರು ನಾಥೂರಾಮ್ ಗೋಡ್ಸೆ ವಾದಿಗಳು. ಸಿದ್ದರಾಮಯ್ಯ ಅವರಿಗೆ ದಲಿತರ ಬಗ್ಗೆ ಇರುವ ಕಾಳಜಿಯನ್ನ ನಾಥೂರಾಮ್ ಗೋಡ್ಸೆ ವಾದಿಗಳಿಗೆ ಪ್ರಶ್ನಿಸುವ ನೈತಿಕತೆ ಇಲ್ಲ. ಬಿಜೆಪಿಯವರಿಗೆ ಕಾಳಜಿ ಇದ್ರೂ ದಲಿತರಿಗೆ ಇರುವ ಯೋಜನೆಗಳನ್ನ ಮುಂದುವರಿಸಲಿ, ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಲಿ, ಸೂಕ್ತ ಸಂದರ್ಭದಲ್ಲಿ ವಿದ್ಯಾರ್ಥಿ ವೇತನ ನೀಡಲಿ ಎಂದು ಖಾದರ್ ಟೀಕಿಸಿದ್ರು. ಅಂಬೇಡ್ಕರ್ ವಾದಿಗಳಾಗಿದ್ದರೆ ಅಂಬೇಡ್ಕರ್ ಅವರ ಸಂವಿಧಾನ ನಾವು ಸುಡ್ತೇವೆ, ಅಂಬೇಡ್ಕರ್ ಸಂವಿಧಾನ ಬದಲಾವಣೆ ಮಾಡ್ತೇವೆ ಅಂತೇಳಿ ಅಂಬೇಡ್ಕರ್ ಒಬ್ಬರೇ ಸಂವಿಧಾನ ಬರೆದದ್ದಲ್ಲ ಅಲ್ಲ ಅಂತ ಹೇಳಿದಾಗ ಈ ಪ್ರತಿಭಟನಾಕಾರರು ಎಲ್ಲಿದ್ದರು? ಈಗ ಮಾಡುವವರು ಎಲ್ಲಿದ್ದಾರೆ? ಈ ಯಾಕಾಗ ಮೌನವಾಗಿದ್ದರು? ಇವತ್ತು ಪ್ರತಿಭಟನೆ ಮಾಡುವವರು ನಿಜವಾಗಿ ಅಂಬೇಡ್ಕರ್ ವಾದಿಗಳಾಗಿದ್ದರೆ BJP ಕೆಚ್ಚಲ್ಲಿ ಕೂತ್ಕೊಂಡು ಕೇಳಬೇಕು. ದಲಿತರ ಪರವಾಗಿ, ದಲಿತರಿಗೆ ಅನ್ಯಾಯವಾದಾಗ, ದಲಿತರ ಶೋಷಣೆಗೊಳಪಟ್ಟಾಗ ನೀವು BJP ನಾಯಕರು ಎಷ್ಟು ಹೋರಾಟ ಮಾಡಿದ್ದೀರಿ ದಲಿತರ ಪರವಾಗಿ ಹೇಳಿ, ಇದನ್ನು ಕೇಳಬೇಕು. ಆವಾಗ ಇವರು ಅಂಬೇಡ್ಕರ್ ವಾದಿಗಳಾಗ್ತಾರೆ. ಈಗ BJPಯವರಿಗೆ ಬೇಕಾಗಿ ಮಾಡಿದಾಗ ಇವರು ನಾಥೂರಾಮ್ ಗೋಡ್ಸೆ ವಾದಿಗಳು. ಸನ್ಮಾನ್ಯ ಸಿದ್ದರಾಮಯ್ಯನವರ B.R. ಅಂಬೇಡ್ಕರ್ ಅನುಗುಣ ಸಂವಿಧಾನಕ್ಕೆ ಬದ್ಧತೆ, ದಲಿತರ ಮತ್ತು ಎಲ್ಲ ವರ್ಗದ ಕಾಳಜಿಯನ್ನು ಬಹುಶಃ ಯಾರು ಕೂಡ ಇವತ್ತು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಇವನು ಪ್ರತಿಪಕ್ಷದವರು ಕೂಡ, ಆಡಳಿತ ಬೇರೆ ಪಕ್ಷದವರು ಕೂಡ ಅದನ್ನು ಮನಸ್ಸಿನ ಒಪ್ಪಿಕೊಳ್ತಾರೆ. ಎಲ್ಲರೂ ಕೂಡ ಬಹಿರಂಗವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲದ ಕೂಡ ಯಾರು ಇವತ್ತು ಧರಣಿ ಕೂತ್ಕೊಳ್ತಾರೆ ಅವರು ಕೂಡ ಆತ್ಮಾವಲೋಕನ ಮಾಡುವಾಗ ಅವರನ್ನು ಕೂಡ ಒಪ್ಪಿಕೊಳ್ತಾರೆ. ಯಾಕೆಂತ ಹೇಳಿದರೆ ಇಡೀ ದೇಶದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗೆ ಸಮಾನತೆ ಅನುದಾನ ಇವತ್ತು ಸಿಗಬೇಕಂತ ಹೇಳಿ ಕಡ್ಡಾಯವಾಗಿ 24.5% ಈ ರಾಜ್ಯದ ಬಜೆಟ್ನಲ್ಲಿ ಇವತ್ತು ಅನುಷ್ಠಾನಕ್ಕೆ ತಂದಂತಹ ಕಾನೂನು ಇದ್ದರೆ ಅದು ಕರ್ನಾಟಕದಲ್ಲದೆ ಈ ದೇಶದ ಯಾವುದೇ ರಾಜ್ಯದಲ್ಲಿ ಕೂಡ ಕಾನೂನು ಇವತ್ತು ತರಲಿಲ್ಲ. BJPಯವರಿಗೆ ಅಷ್ಟೊಂದು ಬಗೆಯ ಕಾಳಜಿದ್ದರೆ BJP ಆಡಳಿತ ರಾಜ್ಯಗಳಲ್ಲಿ ಅಥವಾ ಈ ದೇಶದಲ್ಲಿ ಕಾನೂನನ್ನು ತರಲಿ, ಕಾಳಜಿಯನ್ನು ತೋರಿಸಲಿ. ಇನ್ನು ಸುರತ್ಕಲ್ ಸರ್ಕಲ್ಗೆ ವಿನಾಯಕ ದಾಮೋದರ ಸಾವರ್ಕರ್ ಹೆಸರಿಡುವ ಮೊದಲು ಬಿಜೆಪಿ ಆತ್ಮಾವಲೋಕನ ಮಾಡಿಕೊಳ್ಳಲಿ. ಜಿಲ್ಲೆಯ ಅಭಿವೃದ್ಧಿಗೆ ಕೊಡುಗೆ ನೀಡಿದ ಶ್ರೀನಿವಾಸ್ ಮಲ್ಯರಂತಹ ವ್ಯಕ್ತಿಗಳ ಹೆಸರಿಡುವುದರಲ್ಲಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಬಲಿದಾನ ಮಾಡಿದವರ ಹೆಸರು ಅನಾವರಣ ಮಾಡುವುದರಲ್ಲಿ ಅರ್ಥವಿದೆ. ಆದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರ ಮುಂದೆ ಕ್ಷಮಾಪಣೆ ಕೇಳಿದ ವ್ಯಕ್ತಿಯ ಹೆಸರಿಡುವುದರ ಬಗ್ಗೆ ಬಿಜೆಪಿ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು UT ಖಾದರ್ ತಿಳಿಸಿದ್ದಾರೆ. ಸಾವಿರಾರು ಜನ ಇವತ್ತು ಜೀವವನ್ನು ಈ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ. ಭಾಳಷ್ಟು ಜನ ಇದ್ದಾರೆ. ನನಗೆ ನಿಮಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಸಾವರ್ಕರ್ ಜೈಲಲ್ಲಿದ್ದಾಗ ಬ್ರಿಟಿಷರಿಗೆ ತಪ್ಪೊಪ್ಪಿಗೆ, ಕ್ಷಮೆ ಪತ್ರ, ನಾನು ತಪ್ಪಾಯಿತು, ನಾನು ಈ ರೀತಿ ಮಾಡೋದಿಲ್ಲ, ನೀವೆಲ್ಲ ಕೇಳ್ತೇನೆ ಅಂತೇಳಿ ನಮ್ಮ ದೇಶಕ್ಕೆ ಅವಮಾನ ಮಾಡುವಂಥ ಅವತ್ತು ಆ ಪತ್ರ ಬರೆದಿದ್ದಾರಲ್ಲ, ಇದರ ಬಗ್ಗೆ ಇರುವಂಥ ಭಿನ್ನಾಭಿಪ್ರಾಯ. ಈಗ ಬ್ರಿಟಿಷರಿಗೆ ಒಬ್ಬರಿಗೆ ಜೈಲಲ್ಲಿ ಇವರೊಬ್ಬರೇ ಇದ್ದದ, ಭಾಳಷ್ಟು ಜನ ಜೈಲಲ್ಲಿದ್ದರು. ಎಷ್ಟೋ ಜನ ಜೈಲಲ್ಲೇ ಸತ್ತವರಿದ್ದಾರೆ. ಅಂಡಮಾನ್ ಜೈಲಲ್ಲಿ ಎಷ್ಟೇ ಜನ ಜೈಲಲ್ಲಿ ಅವರಿಗೆ ಹಗ್ಗ ಹಾಕಿ ಎಲ್ದವಂಥ ಭಾರತ ದೇಶಕ್ಕೆ ಪ್ರಾಣ ಕೊಟ್ಟವರು ಇದ್ದಾರೆ. ಎಷ್ಟೇ ಜನರನ್ನು ಮುಂದೆ ಹಸಿ ಗುಂದಾಕಿ ಕೊಂದವರಿದ್ದಾರೆ. ಅವರನ್ನು ಗೌರವಿಸುವಂಥ ನಾವು ಕೆಲಸ ಮಾಡಬೇಕಾ ದೇಶ ಪ್ರೇಮಗಳು ಅಂತೇಳಿ? ಅಥವಾ ಜೈಲಲ್ಲಿ ಕೂತು ನನಗೆ ಕಷ್ಟ ಆದಾಗ ನಾನು ಪತ್ರ ಬರೆದು ನನ್ನನ್ನು ಕ್ಷಮಿಸಿ, ನನ್ನಿಂದ ತಪ್ಪಾಯಿತು, ನಾನು ಇನ್ನು ಮುಂದಕ್ಕೆ ಮಾಡೋದಿಲ್ಲ, ನಾನು ನಿಮ್ಮ ಅಡಿಯಾಲಾಗಿ ಇರ್ತಾನಂತೇಳಿ ಬರೆದು ಕೊಟ್ರಲ್ಲ, ಅವ್ರನ್ನ ಗೌರವಿಸ್ಬೇಕಂತ ಪ್ರಶ್ನೆಯಲ್ಲಿ ಇರುವಂಥದ್ದು.
ಇದರ ಬಗ್ಗೆ ಚರ್ಚೆ ಆಗಬೇಕಾದದ್ದು. ಇವತ್ತು ನೋಡಿ, ನನಗೆ ಅರ್ಥ ಆಗೋದಿಲ್ಲ. ಇದು ಒಂದು ಕಡೆ ಯೋಜನೆ ಕೊಡಲಿ, ಸೆಕೆಂಡ್ ಇದೆಲ್ಲ ರಾಷ್ಟ್ರೀಯ ರಾಜ್ಯ ಮಟ್ಟದಲ್ಲಿ ಈಗ ಬೇರೆ ಬೇರೆ ಕಡೆ ರಾಜ್ಯ ಬೇರೆ ಬೇರೆ ಕಡೆದೆಲ್ಲ ಆಗಿದೆ, ಹೌದಾ? ಅದು ಇಲ್ಲಿದ ನೀಗೇನು ಚರ್ಚೆ ಮಾಡಿ ಆಗುವಂಥ ವಿಚಾರ ಅಲ್ಲ. ಈಗ ನಮ್ಮ ಜಿಲ್ಲೆಯಲ್ಲಿ ಈ ಜಿಲ್ಲೆಗೆ ವಿಶೇಷ ಕೊಟ್ಟಂಥ ಶ್ರೀನಿವಾಸ ಮಲ್ಯರವರು, ಇದರಲ್ಲಿ ಕುದ್ಮಲ್ ರಂಗರಾವ್, ಕಾರ್ನಾಡ್ ಸದಾಶಿವರಾವ್, ಇದರಲ್ಲಿ ಸೋತ್ಕಲ್ಪದ ಅಭಿವೃದ್ಧಿಗೆ ಕೊಟ್ಟಂಥ ಅತ್ಯಂತ ಹಿರಿಯರು, ಈಗ ನಮ್ಮ ಜೊತೆ ಇರುವಂಥ ನಮ್ಮ ಜನಾರ್ದನ್ ಪೂಜಾರ್ಜಿ ಅಂತವರು, ಭಾಳಷ್ಟು ಇವತ್ತು ವ್ಯಕ್ತಿತ್ವ ಇದೆ ಅಲ್ಲ ನಮ್ಮ ಯುವ ಪೀಳಿಗೆ ಪರಿಚಯ ಮಾಡಲಿಕ್ಕೆ. ನೀವು ಡೆಲ್ಲಿ ರಾಜ್ಯ ಮಟ್ಟದಲ್ಲಿ ಅದೇ, ಕೇಂದ್ರ ಮಟ್ಟದಲ್ಲಿ ಅದೇ, ಕಡೆಗೆ ಇಲ್ಲಿ ಬರೋ ಸಣ್ಣ ಒಂದು ಸರ್ಕಲಿಗೆ ಕೂಡ. ಇದರಿಂದ ಏನು ನಿಮಗೆ ಈ ಪ್ರಸ್ತಾವನೆ ಮಾಡುವವರ ಉದ್ದೇಶ ಏನು, ಅವರ ಮನಸ್ಥಿತಿ ಏನು, ಇದೆಯೋದು ಚರ್ಚೆ ಆಗಬೇಕಂತ ವಿಚಾರ. ಸೊ ಅದು ಅವ್ರಿಗೆ ಬಿಟ್ಟಂತ ಇದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದು. ಅದು ಇರಲಿ ಅವ್ರಿಗೆ ಅಧಿಕಾರಕ್ಕೆ ಬಂದಿದ್ದಾರೆ, ಅವರಿಗೆಲ್ಲ ಅಧಿಕಾರ ಸಂಸದ ನಮ್ಮ ಈ ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಅಧಿಕಾರ ಇದೆ. ಆದರೆ ಭವಿಷ್ಯದ ಆಲೋಚನೆ ಇಟ್ಟುಕೊಂಡು ಜನರಿಗೆ ಪ್ರಯೋಜನ ಆಗುವಂಥದ್ದು ಆ ಕೆಲಸವನ್ನು ಸರ್ಕಾರ ಮತ್ತು ಕಾರ್ಪೊರೇಷನ್ ಆದ್ಯತೆ ಮುಖಾಂತರ ಮಾಡಲಿ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಪದಾಧಿಕಾರಿಗಳಾದ ಸಂತೋಷ್ ಕುಮಾರ್ ಶೆಟ್ಟಿ, ಜಕ್ರಿಯಾ, ರೆಹಮಾನ್, ಸಮೀರ್ ಮೊದಲಾದವರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.